ಕಳೆದ 5 ವರ್ಷಗಳ ಹಿಂದೆ ಸರ್ಕಾರಿ ಜಾಗದಲ್ಲಿ ಗುಡಿಸಲು ನಿರ್ಮಿಸಿ ಹೋರಾಟ ನಡೆಸಿ ಕೊನೆಗೂ ಭೂಮಿಯನ್ನ ಹೋರಾಟದ ಮೂಲಕ ದಕ್ಕಿಸಿಕೊಂಡ ಇಲ್ಲಿನ ಮೋವಾಡಿ ದಲಿತರು ಇದೀಗ ಮತ್ತೆ ಹೋರಾಟಕ್ಕೆ ಮುಂದಾಗಿದ್ದಾರೆ. ಯಾಕೆ, ಏನು ಕತೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇತ್ತು ನೋಡಿ. ಬೈಂದೂರು ವಿಧಾನಸಭಾ ಕ್ಷೇತ್ರದ ತ್ರಾಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೋವಾಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಹೋರಾಟದ ಮೂಲಕ ಸರ್ವೆ ನಂಬರ್ 121 P1ರಲ್ಲಿ 6 ಎಕರೆ ಭೂಮಿಯನ್ನು ಪಡೆದುಕೊಂಡಿದ್ರು. ಮೊದಲು 50 ಕುಟುಂಬಕ್ಕೆ ಭೂಮಿ ನೀಡುವ ತೀರ್ಮಾನಕ್ಕೆ ಜಿಲ್ಲಾಡಳಿತ ಬಂದಿದ್ದು, ಬಳಿಕ 50 ಜನರಲ್ಲಿ 28 ಜನರಿಗೆ ಸೈಟ್ ಮಂಜೂರುಗೊಳಿಸಿದೆ. 28 ಜನರ ಪೈಕಿ 14 ಕುಟುಂಬಕ್ಕೆ ಈಗಾಗಲೇ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. ಮನೆ ನಿರ್ಮಿಸಿಕೊಡಲು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಹಣವೂ ಬಂದಿದೆ. ಆದರೆ ತಾಲೂಕು ಆಡಳಿತ ಮಾತ್ರ ಸಂತ್ರಸ್ತ ಕುಟುಂಬಗಳಿಗೆ ನಿವೇಶನವನ್ನು ವಿಂಗಡಿಸಿಕೊಡಲು ಮೀನಾಮೇಷ ಎಣಿಸ್ತಾ ಇದೆ. ಮನೆ ನಿರ್ಮಿಸಿಕೊಳ್ಳಲು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಹಣ ಬಂದರೂ ಸೈಟ್ ವಿಂಗಡಿಸದೇ ಇರುವುದರಿಂದ ದಲಿತ ಕುಟುಂಬಗಳಿಗೆ ಮನೆ ಕಟ್ಟಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಹಿಂದೆ ವಾಸಿಸಲು ಜಾಗವಿಲ್ಲದೆ ದಲಿತರು ಮೋವಾಡಿ ಸರ್ಕಾರಿ ಜಾಗದಲ್ಲಿ ಗುಡಿಸಲು ಕಟ್ಟಿ ವಾಸ್ತವ್ಯ ಹೂಡಿದ್ರು. ಅಂದಿನ ಉಡುಪಿ ಜಿಲ್ಲಾಧಿಕಾರಿಯಾಗಿದ್ದ ಡಾ ವಿಶಾಲ್ ದಲಿತರು ಕೂತಿದ್ದ 6 ಎಕರೆ ಜಾಗವನ್ನು ದಲಿತರಿಗೆ ಮಂಜೂರುಗೊಳಿಸಿದ್ರು. ಆ ಬಳಿಕ ತ್ರಾಸಿ ಪಂಚಾಯತ್ ದಲಿತ ನಿವಾಸಿಗಳ ಸಹಕಾರದಿಂದ ಮರಗಳನ್ನು ತೆರವುಗೊಳಿಸಿ ಭೂಮಿಯನ್ನ ಸಮತಟ್ಟುಗೊಳಿಸಿತು. ಬಳಿಕ ಜಿಲ್ಲಾಧಿಕಾರಿಯಾಗಿ ಬಂದ ಪ್ರಿಯಾಂಕ ಮೇರಿ ಫ್ರಾನ್ಸಿಸ್ ತಾಂತ್ರಿಕ ಪ್ರಕ್ರಿಯೆಗಳನ್ನು ತ್ವರಿತಗೊಳಿಸಿ ದಲಿತ ಮುಖಂಡರ ಒತ್ತಾಯದ ಬಳಿಕ ಪ್ರತಿಯೊಬ್ಬರಿಗೂ 2.75 ಸೆನ್ಸ್ ಇದ್ದುದನ್ನು 4.75 ಸೆನ್ಸ್ಗೆ ಏರಿಸಿದ್ರು. ಪ್ರತಿ ಮನೆಗೆ 3.80 ಲಕ್ಷ ರೂಪಾಯಿ ಅನುದಾನ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ 6 ತಿಂಗಳ ಹಿಂದೆ ಬಂದಿದೆ. ಆದರೆ ಸೈಟ್ ವಿಂಗಡಿಸದೇ ಇರುವುದರಿಂದ ಮನೆ ನಿರ್ಮಾಣ ಕಾರ್ಯಕ್ಕೆ ತೊಡಕುಂಟಾಗಿದೆಯಂತ ದಲಿತ ಕುಟುಂಬಗಳು ಆರೋಪಿಸಿದೆ. ಗ್ರಾಮ ಪಂಚಾಯತ್ ತ್ರಾಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೋವಾಡಿಯಲ್ಲಿ ಕಳೆದ 4 ವರ್ಷದ ಹಿಂದೆ ಪರಿಶಿಷ್ಟ ಜಾತಿ ಪಂಗಡದವರು ನಾವೆಲ್ಲ ಸೇರಿ ಈ ಜಾಗವನ್ನು ಗುಡಿಸಲು ಕಟ್ಟಿ ಆಕ್ರಮಣ ಮಾಡಿಕೊಂಡಿತ್ತು. ಅದೇ ರೀತಿ ಸರ್ಕಾರದಿಂದ ನಮಗೆ ಈಗಾಗಲೇ ಮಂಜೂರಾಗಿ ಬಂದು 4 ವರ್ಷ ಆಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಹೋರಾಟ ಮಾಡಿ ನಾವು ಪಡೆದುಕೊಂಡಿರುವಂಥದ್ದು. ಯಾರೂ ಕೂಡ ಈ ಜಾಗವನ್ನು ಸರ್ಕಾರಿ ಭೂಮಿ ಇದೆ, ನೀವು ದಲಿತರತೆ ಪಡೆದುಕೊಳ್ಳಿ ಅಂತ ಕೊಟ್ಟಂಥ ಭೂಮಿ ಅಲ್ಲ ಇದು. ನಾವು ಹೋರಾಟದ ಫಲವಾಗಿ ನಮಗೆ ದಕ್ಕಿಸಿಕೊಂಡಂಥದ್ದು. ಈಗಾಗಲೇ ಸರ್ಕಾರದಿಂದ ಜಾಗ ಕೂಡ 6 ಎಕರೆ ಮಂಜೂರಾತಿ ಆಗಿದೆ. ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ನಿಗಮದಿಂದ ಹಣವೂ ಕೂಡ ಬಿಡುಗಡೆಯಾಗಿದೆ. ಅದಲ್ಲದೆ ಸದ್ಯಕ್ಕೆ MLA ಅವರಿಂದ ನಮಗೆ ಹಕ್ಕುಪತ್ರ ವಿತರಣೆ ಕೂಡ ಗ್ರಾಮ ಪಂಚಾಯತಿಯಿಂದ ಮಾಡಿದರು. ಆದರೆ ಅದರ ನಂತರ ಯಾವುದೇ ಕಾಮಗಾರಿಯನ್ನು ನಮಗೆ ಇಲ್ಲಿ ಪಂಚಾಯತಿನಿಂದ ನಡೆಸಿಲ್ಲ. ಅಧಿಕಾರಿಗಳು ಯಾರ್ಯಾರಿಗೆ ಎಲ್ಲೆಲ್ಲಿ ಎಂದು ಭೂಮಿಯನ್ನ ವಿಂಗಡಿಸಿಕೊಟ್ರೆ ಶೀಘ್ರವೇ ಮನೆ ನಿರ್ಮಿಸಿಕೊಳ್ಳಬಹುದು. ಈಗಾಗಲೇ ದಲಿತರು ಬಾಡಿಗೆ ಮನೆ ಹಾಗೂ ಸಂಬಂಧಿಕರ ಮನೆಯಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ನಮಗೆ ಸುಸಜ್ಜಿತ ಮನೆ ನಿರ್ಮಿಸಿಕೊಳ್ಳಲು ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಆರೋಪಿಸಿ 4-5 ದಲಿತ ಕುಟುಂಬಗಳು ಈಗಾಗಲೇ ಮಂಜೂರಾದ ಜಾಗದಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ಹೋರಾಟಕ್ಕಿಳಿದಿದೆ. ಗುಡಿಸಲಲ್ಲಿ ಮಹಾನಾಯಕ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ತೂಗು ಹಾಕಿ ಪ್ರತಿಭಟನೆಗೆ ಮುಂದಾಗಿರುವ ದಲಿತರು ವಾರದೊಳಗೆ ಸ್ಥಳ ವಿಂಗಡಿಸಿ ಮನೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡದಿದ್ರೆ 28 ದಲಿತ ಕುಟುಂಬಗಳು ಇದೇ ಜಾಗದಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ಇಲ್ಲೇ ವಾಸ್ತವ್ಯ ಹೂಡಲಿದ್ದೇವೆ ಅಂತ ಎಚ್ಚರಿಸಿದೆ. ನಮಗೆ ಮೀಸಲಿಟ್ಟ ಜಾಗದಲ್ಲಿ ಗುಡಿಸಲನ್ನು ನಿರ್ಮಾಣ ಮಾಡ್ತೇವೆ ಎನ್ನುವಂಥ ಮಾಹಿತಿಯನ್ನು ಈ 1 ವಾರದ ಹಿಂದೆ ಪಂಚಾಯತಿಗೂ, ತಾಲೂಕು ಪಂಚಾಯತಿಗೂ, ಜಿಲ್ಲಾ ಪಂಚಾಯತಿಗೂ ಹಾಗೂ DCಗೂ, ತಹಸೀಲ್ದಾರಿಗೂ, AC ಗೂ ಸಂಬಂಧಪಟ್ಟ ಠಾಣಾಧಿಕಾರಿಗಳಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಾವು ಮುಂದಿನ ದಿನದಲ್ಲಿ 1 ವಾರದಲ್ಲಿ ಹೋರಾಟ ಮಾಡ್ತೇವೆ, ನಮ್ಮ ಸ್ವಂತ ಹಣದಿಂದ ಗುಡಿಸಲನ್ನು ನಿರ್ಮಿಸಿಕೊಂಡು ನಾವಿಲ್ಲಿ ವಾಸ ಮಾಡ್ತೇವೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೂ ಕೂಡ ಯಾವುದೇ ಅವರು ಕ್ರಮವನ್ನು ಇಲ್ಲದೇ ಇರುವುದರಿಂದ ಇವತ್ತು ನಾವು ಈ ರೀತಿ ಒಂದು ಹೋರಾಟಕ್ಕೆ ಇಳಿದಿದ್ದೇವೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ನಮಗೆ ಹಕ್ಕುಪತ್ರ ವಿತರಿಸಿ ಕೈ ಕಟ್ಟಿ ಕುಳಿತಿದ್ದಾರೆ. ಕೆಲ ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರ ಸಿಕ್ಕಿದೆ ಬಿಟ್ರೆ ಇದುವರೆಗೂ ಯಾವುದೇ ಕಾರ್ಯಗಳು ನಡೆದಿಲ್ಲ. ಹೀಗಾಗಿ ನಮಗೆ ಮೀಸಲಿಟ್ಟ ಜಾಗದಲ್ಲಿ ನಮ್ಮದೇ ಹಣದಲ್ಲಿ ನಾವು ಗುಡಿಸಲನ್ನ ನಿರ್ಮಿಸಿಕೊಳ್ತೇವೆ ಎಂಬ ಮಾಹಿತಿಯನ್ನ 1 ವಾರದ ಹಿಂದೆಯೇ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಸ್ಥಳೀಯ ಪೊಲೀಸ್ ಠಾಣೆ, ತಹಶೀಲ್ದಾರ್, ಸಹಾಯಕ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದೇವೆ. ಆದರೂ ನಮಗೆ ಯಾವುದೇ ರೀತಿಯಾಗಿ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಗುಡಿಸಲು ನಿರ್ಮಿಸಿಕೊಂಡು ಪ್ರತಿಭಟನೆಯನ್ನ ಆರಂಭಿಸಿದ್ದೇವೆ ಅಂತ ದಲಿತ ಕುಟುಂಬಗಳು ಹೇಳಿಕೊಂಡಿವೆ. 1-2 ದಿನದಲ್ಲಿ ಈ ಕಾಮಗಾರಿ ಮುಂದುವರಿಸದಿದ್ದರೆ ಖಂಡಿತ ನಾವು 28 ಕುಟುಂಬಗಳು ಕೂಡ ಇಲ್ಲಿ ಗುಡಿಸಲನ್ನು ನಿರ್ಮಿಸಿಕೊಂಡು ಮುಂದಿನ ಜೀವನವನ್ನು ಇಲ್ಲೇ ನಡೆಸಲಿಕ್ಕೆ ರೆಡಿಯಾಗಿದ್ದೇವೆ. ಒಟ್ಟಿನಲ್ಲಿ ಹೋರಾಟದ ಮೂಲಕ ಭೂಮಿ ದಕ್ಕಿಸಿಕೊಂಡ ದಲಿತರು ಇದೀಗ ಮನೆ ನಿರ್ಮಿಸಿಕೊಳ್ಳಲು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ.
ಭೂಮಿ ದಕ್ಕಿಸಿಕೊಂಡ ಹಾಗೆ ಅದೇ ರೀತಿಯ ಹೋರಾಟವನ್ನ ಪ್ರಾರಂಭಿಸಿರುವ ದಲಿತರಿಗೆ ನ್ಯಾಯ ಸಿಗ್ತದೆ ಎಂಬ ಅಚಲ ನಂಬಿಕೆ ಇದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮನೆ ನಿರ್ಮಾಣ ಕಾರ್ಯಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಿ ಅನ್ನೋದೇ ವಿ4 ವಾಹಿನಿಯ ಆಶಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.